ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಆ್ಯಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕೀಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಫುಡ್ ಈಸ್ ಅ ಕಾಮನ್ ಗ್ರೌಂಡ್ ಬಟ್ ಇಟ್ಸ್ ಅ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅಡುಗೆ ಅಥವಾ ಯಾವುದೇ ಒಂದು ಆಹಾರ ಸಾಮಾನ್ಯವಾಗಿದ್ದರೂ ಕೂಡ ಅದರಲ್ಲಿ ಕಲಿಯುವಂಥದ್ದು ಮತ್ತು ಕಲ್ತ್ಕೊಳ್ಳುವಂಥದ್ದು ತುಂಬಾ ಇದೆ ಅಂತ ಹೇಳ್ತಾರೆ. ಹಾಗಿರುವಾಗ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಕಲೀಲಿಕ್ಕೂ ಇದೆ, ಎಕ್ಸ್ಪೀರಿಯನ್ಸು ಆಗುತ್ತೆ ಆ್ಯಂಡ್ ಹೊಸತಾದಂತಹ ರುಚಿಗಳು ಸಿಗುತ್ತೆ. ಹಾಗಿರುವಾಗ ಇವತ್ತಿನ ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಹಾಗೆಯೇ ಕಲಿಸ್ಕೊಡ್ಲಿಕ್ಕೆ ಯಾರಿದ್ದಾರೆ ಅಂತ ಹೇಳಿದರೆ ಲಕ್ಷ್ಮಿತಾ ಅವರು ಗೆಸ್ಟ್ ಆಗಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್, ಹಾಯ್. ಓಕೆ ಲಕ್ಷ್ಮಿತಾ, ಎಲ್ಲಿಂದ ಬರ್ತಾ ಇದ್ದೀರಾ? ಕಾಟಿಪಳ್ಳದಿಂದ. ಏನು ಮಾಡ್ಕೊಂಡಿದ್ದೀರಾ ನೀವು? ಇನ್ನು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಮುಗ್ದಿದೆ ಹಾಗಾದ್ರೆ. ಸೊ ನನ್ಗನ್ಸುತ್ತೆ ಫಸ್ಟ್ ಪಿ ಯು ಆರಾಮ್ಸೆ ಮುಗೀತಾ ಅಂತ ಅಲ್ವಾ, ಈ ಕೊರೋನಾ ಲಾಕ್ಡೌನ್ ಅಲ್ಲೆಲ್ಲ ಅಲ್ವಾ? ಎಕ್ಸಾಮ್ ಆಗಿತ್ತು. ಓಕೆ, ಸೊ ಎಷ್ಟು ರಿಸಲ್ಟ್ ಬಂತು ನಿಮಗೆ? 70 ಬಂತು. ಓಕೆ, ನಾನು ಕೇಳ್ಪಟ್ಟೆ ಯಾವುದ್ರೆಲ್ಲ 100 ಕಂಪ್ಲೀಟ್ ಮಾರ್ಕ್ಸ್ ಸಿಕ್ಕಿದೆ ಅಂತೆ. 10th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಬಂದಿತ್ತು ಪರ್ಸೆಂಟೇಜ್ ನಿಮಗೆ? ಡಿಸ್ಟಿಂಕ್ಷನ್ 87%. ವಾವ್, ಸೂಪರ್. ಬಟ್ ಯಾವುದೆಲ್ಲ 100 ಬಂದಿದೆ ಅಂತ ಮತ್ತೆ ನೋಡುವ. ಬಟ್ ಎನಿವೇ, ಇವತ್ತು ನಮ್ಮ ಕುಕ್ಕಿಂಗ್ ಅಲ್ಲೂ ನಿಮ್ಗೊಂದು ಮಾರ್ಕ್ಸ್ ಅನ್ನು ಕೊಡ್ತೇನೆ ನಾನು. ಓಕೆ, ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ನೋಡುವ. ಗೊತ್ತಿಲ್ಲ, ನಾನು ಟೇಸ್ಟ್ ಅಲ್ಲಿ ಮಾತ್ರ ಮಾಡೋದು, ಯಾಕಂದ್ರೆ ಕುಕ್ಕಿಂಗ್ ಅಲ್ಲಿ ನಾನು ಸ್ವಲ್ಪ ಹಿಂದೆ. ಬಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿಕ್ಕೆ ನಾನು ಯಾವಾಗಲೂ ಖುಷಿ. ನನಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಡುಗೆ ಇವತ್ತು? ಪನ್ನೀರ್ ಬಟರ್ ಮಸಾಲ. ಓ ಸೂಪರ್. ಸೊ ಎಷ್ಟೋ ಸಮಯ ಆಯಿತು, ನಾನ್, ಪರೋಟ, ಬ್ರೆಡ್ ಜೊತೆ ಪನ್ನೀರ್ ಬಟರ್ ಮಸಾಲ ಸಖತ್ತಾಗಿರುತ್ತೆ ಅಲ್ವಾ? ಸೊ ಹಾಗಿರುವಾಗ ನನಗಂತೂ ಕಲ್ತ್ಕೊಳ್ಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿಟಾಗಿ ಕಾಣುತ್ತೆ. ಸ್ಟಾರ್ಟ್ ಮಾಡುವ. ಏನು ಫಸ್ಟ್ ಹಾಗಾದರೆ? ಫಸ್ಟ್ ಒಂದು ಬನಾಲೆ ಬೇಕಾಗುತ್ತಾ? ಎಸ್. ಓಕೆ, ಆಯಿಲ್ ಹಾಕ್ಲಿಕ್ಕಿದೆಯಾ? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯಾವಾಗಲೂ ಒಂದು ಬೆಸ್ಟ್ ಆಯಿಲ್, ಹೆಲ್ದಿ ಆಯಿಲ್. ಎಷ್ಟು ಬೇಕು ನಿಮಗೆ? ಸಾಕಾ? ಫಸ್ಟ್ ಆನಿಯನ್ 1 ಕಪ್ನಷ್ಟು ಅಲ್ವಾ? ಓಕೆ. ಸೊ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಾಗುತ್ತೆ ಅಲ್ವಾ? ಸೊ ಇದನ್ನು ನೀವೇ ಕಲ್ತ್ಕೊಂಡ್ರ ಅಥವಾ ಯಾರಾದರೂ ಹೇಳ್ಕೊಟ್ರ ನಿಮಗೆ ಈ ರೀತಿ ಮಾಡಬೇಕು ಅಂತ ಹೇಳಿ? ಇದು ನಾನೇ ಕಲ್ತದ್ದು. ನೀವೇ ಕಲ್ತದ್ದಾ? ಓಕೆ. ರೆಡ್ ಚಿಲ್ಲೀಸ್. ಓಕೆ, ರೆಡ್ ಚಿಲ್ಲೀಸ್ ಅನ್ನು ಡೈರೆಕ್ಟ್ ಹಾಕೋದಾ? ಓಕೆ. 10 ಉದ್ದ ಮೆಣಸು ಹಾಕಿದ್ದಾರೆ. ಯಾಕೆ ಅದು 10 ಅಂತ ಇಟ್ಕೊಂಡಿದ್ರ? ಏನಾದರೂ ಸ್ಪೆಷಲ್ ಇದೆಯಾ 10 ಮೆಣಸು ಹಾಕ್ಬೇಕಂತ ಹೇಳಿ? ಅಷ್ಟೇ ಬರಬೇಕು. ಅಷ್ಟೇ ಬರಬೇಕು ಅಂತ ಹೇಳಿ ಅಲ್ಲ, ನಾನು ನೀವು ಎಕ್ಸಾಕ್ಟ್ಲಿ ಒಂದು ರೌಂಡ್ ಫಿಗರ್ ಅಲ್ಲಿ 10 ಮೆಣಸು ಹಾಕಿದ್ರಲ್ವಾ, ಅದಕ್ಕೆ ನಾನು ಕೇಳಿದೆ. ಟೊಮ್ಯಾಟೊ. ಓಕೆ. ಕ್ಯಾಶ್ಯೂ ನಟ್ 135 grams. ಓಕೆ, ನೀವು ಕರೆಕ್ಟಾಗಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಗೊತ್ತಾಗುತ್ತೆ, ಯಾಕಂದರೆ ಎಲ್ಲದರ ಅಳತೆ ಎಲ್ಲದರ ಲೆಕ್ಕಾಚಾರ ಕರೆಕ್ಟ್ ಹೇಳ್ತಾ ಇದ್ದೀರಾ ನೀವು. 35 grams, 10 ಮೆಣಸಿನಕಾಯಿ, 1 ನೀರುಳ್ಳಿ, 1 ಕಪ್ನಷ್ಟು ಟೊಮ್ಯಾಟೊ ಎಲ್ಲ ಕರೆಕ್ಟ್ ನೋಡಿ. ನನಗೆ ಎಷ್ಟು ನೀಟಾಗಿ ಗೊತ್ತಾಗ್ತದೆ ಎಷ್ಟೆಷ್ಟು ಪ್ರಮಾಣ ಹಾಕಬೇಕಂತೇಳಿ. 1 ಸ್ಪೂನ್ ಸಾಲ್ಟ್. ಓಕೆ, ದೊಡ್ಡ ಸ್ಪೂನ್ ಆದರೆ ಒಂದು ಹಾಫ್, ಸಣ್ಣ ಸ್ಪೂನ್ ಇದ್ದರೆ ಅದಕ್ಕೆ 1 ಸ್ಪೂನ್ ಅಷ್ಟು. ಓಕೆ. ಇದು ಒಂದು ಬೌಲ್ಗೆ ಹಾಕಿ ಕೂಲ್ ಆಗ್ಲಿಕ್ಕೆ ಇಡಬೇಕು. ಓಕೆ, ಸೊ ಇದನ್ನು ಹಾಗಾದರೆ ಸ್ವಲ್ಪ ಕೂಲಿಂಗ್ ಇಡಬೇಕಾಗುತ್ತೆ. ಕೂಲ್ ಮಾಡಿ ಗ್ರೈಂಡ್ ಮಾಡಲಿಕ್ಕಿದೆಯಾ? ಓಕೆ, ಹಾಗಾದರೆ ಆ ಬೌಲಿಗೆ ಹಾಕೊಳ್ಳೋಣ ಅಲ್ವಾ?
ಸೊ ಇಷ್ಟನ್ನು ಫಸ್ಟ್ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಓಕೆ. ಸೊ ನಿಮಗೆ ನೆಕ್ಸ್ಟ್ ಏನು ಬೇಕಿದೆ? ಗೀ. ಇದರಲ್ಲೇ ಮಾಡೋದಾ? ಓಕೆ. ಟೂ ಸ್ಪೂನ್ ಗೀ. ಓಕೆ. ಬಟರ್ ಸಪ್ರೇಟ್ ಹಾಕ್ಲಿಕ್ಕಿದೆ ಅಲ್ವಾ? ಓಕೆ ಓಕೆ. ಈಗ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಇದಕ್ಕೇನು ಹಾಕ್ಲಿಕ್ಕಾ? ಸೊ ಅರುಣಾದವರ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಮೆಣಸಿನ ಹುಡಿ. ಸಾಕಾ? ಇನ್ನು ಬೇಕಾ? ಸಾಕು ಸಾಕು. ಸಾಕಲ್ವಾ? ಇದನ್ನು ಗ್ರೈಂಡ್ ಮಾಡಿ ಹಾಕಬೇಕು ಈಗ. ಓಕೆ. ಇದು ಹೀಗೇನೆ ಇರಲಿಯಾ? ಅದನ್ನು ಹಾಗಾದ್ರೆ ಗ್ರೈಂಡ್ ಮಾಡೋದಾ? ಓಕೆ. ಆಫ್. ಆಫ್ ಮಾಡೋದಾ? ಸೊ ಅದು ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಲ್ವಾ? ಹೌದು. ಓಕೆ. ನೀರೇನಾದರೂ ಹಾಕ್ಲಿಕ್ಕಿದೆಯಾ? ಇಲ್ಲ, ಇದು ಫಸ್ಟ್ ಗ್ರೈಂಡ್ ಮಾಡಬೇಕು. ಓಕೆ ಫೈನ್. ಅದರಲ್ಲಿ ಕ್ಯಾಶು ನಟ್ಸ್ ಮತ್ತು ಎಲ್ಲದನ್ನು ರೋಸ್ಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಈ ಕಲರ್ ಬರುತ್ತೆ ಕಾಣಬೇಕು. ಹೌದು. ಇದು ಪೇಸ್ಟನ್ನು ಈಗ ಅದಕ್ಕೆ ಹಾಕೋದಾ? ಗ್ಯಾಸ್ ಹಚ್ಚಬೇಕಲ್ವಾ? ಓಕೆ. ಸೊ ಫಸ್ಟ್ ಹಾಗಾದ್ರೆ ನೀವು ಅಡುಗೆ ಮನೆಯಲ್ಲಿ ಮಾಡಿದ್ದು ಬೆಂಡೆಕಾಯಿ ಇದು ರೆಸಿಪಿ ಎಲ್ಲ ಏನು ಮಾಡಿದ್ರಿ ಬೆಂಡೆಕಾಯಲ್ಲಿ? ಅದು ಉಪ್ಪು ಕರಿ. ಉಪ್ಪು ಕರಿ ಮಾಡಿದ್ರೆ ಕರೆಕ್ಟ್ ಆಗಿತ್ತಾ? ಓಕೆ. ಏನು ಹೇಳಿದ್ರು ಮನೆಯಲ್ಲಿ ಉಪ್ಪು ಕರಿ ತಿಂದಾದ ನಂತರ? ಆವತ್ತು ಯಾರು ಸೇರ್ಲಿಲ್ಲ. ಯಾರು ಸೇರ್ಲಿಲ್ಲ, ನೀವೇ ಮಾಡಿ ನೀವೇ ತಿಂದದಾ? ನಾನು ಮತ್ತೆ ನಂದು ನೇಬರ್. ಓಕೆ ಓಕೆ ಓಕೆ. ಸೊ ಹಾಗಾಗಿ ಆ ದಿವಸದ್ದು ಬೆಂಡೆಕಾಯಿ ಉಪ್ಪು ಕರಿ ಪಾಸ್ ಆಯ್ತು ಅಲ್ವಾ? ರೆಡ್ ಚಿಲ್ಲಿ ಪೌಡರ್ ಪುನಃ ಹಾಕ್ಲಿಕ್ಕಿದೆಯಾ? ಓಕೆ. ಸೊ ನನಗನ್ನಿಸಿದ್ರೆ ಇದು ಖಾರ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಕಾಣುತ್ತೆ. ಓಕೆ. ಸೊ ಅರುಣಾದವರ ಮೆಣಸಿನ ಹುಡಿ. ಗರಂ ಮಸಾಲ. ಓಕೆ. ಸೊ ಗರಂ ಮಸಾಲದ ಅರೋಮಾ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಸಾಕಾ? ಓಕೆ. ಸ್ವಲ್ಪ ವಾಟರ್. ನೀರು ಬೇಕಾ? ಹಾಕುದಾ? ಹಾಂ ಸಾಕು. ಇದಕ್ಕೆ ಅದು ಮಿಕ್ಸ್ ಮಾಡಬೇಕು. ಓಕೆ. ಸೊ ಯಾಕೆ ಕೋವನ್ನು ಯೂಸ್ ಮಾಡ್ಕೊಳ್ಳೋದು ಆ್ಯಕ್ಚುಲಿ? ಅದು ಕ್ರೀಮಿಯರ್ ಬರ್ತದೆ. ಹಾಂ ಓಕೆ ಓಕೆ. ಹಾಂ. ಮಿಲ್ಕ್ ಅಲ್ವಾ? ಓಕೆ. ಓಕೆ. ಅದನ್ನು ಹಾಗಾದರೆ ಪೇಸ್ಟ್ ಮಾಡ್ಕೊಳ್ಬೇಕು ಅದನ್ನು ಕೂಡ? ಓಕೆ. ಬೇರೆ ಏನು ಹಾಕ್ಲಿಕ್ಕಿಲ್ವಲ್ಲ? ಇಲ್ಲ. ಸೊ ಖೋವಾ ಮತ್ತು ಮಿಲ್ಕ್ ಅದಷ್ಟೇ. ಓಕೆ. ಸೊ ಇದು ಸ್ವಲ್ಪ ಕ್ರೀಮಿ ಟೈಪ್ ಬರೋಕ್ಕೋಸ್ಕರ ಅದನ್ನು ಹಾಕೋದಾಗಾದ್ರೆ. ಓಕೆ. ಇದನ್ನು ಇದಕ್ಕೆ ಫ್ರೆಶ್ ಕ್ರೀಮ್. ಓಕೆ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ ಇರೋದ್ರಿಂದ ಆ ಬಟರ್ ಮಸಾಲ ಅಷ್ಟು ಚೆನ್ನಾಗಿ ಬರೋದಲ್ವಾ? ಹೌದು. ಸೊ ಮಿಲ್ಕ್ ಕಂಟೆಂಟ್ಗಳು ಜಾಸ್ತಿ ಇರುತ್ತೆ ಅದರಲ್ಲಿ. ಇದೆಲ್ಲ ಹಾಕಿದಾಗ ಸ್ವಲ್ಪ ಥಿಕ್ನೆಸ್ ಆದಂಥ ಫೀಲ್ ಬರ್ತಾ ಇದೆ. ಹಾಫ್ ಟೀ ಸ್ಪೂನ್ ಸಾಲ್ಟ್. ಸಾಲ್ಟ್. ಓಕೆ. ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ಬೇಕು. ಈಗ 10 ಮಿನಿಟ್ಸ್ ಲಿಡ್ ಹಾಕಿ ಕ್ಲೋಸ್ ಮಾಡಿಡುದಾ? ಓಕೆ. ಸೊ ಹಾಗಾದರೆ 10 ನಿಮಿಷ ಇದು ಬೇಯಬೇಕಾಗತ್ತೆ. ಓಕೆ. ಸೊ ಇದನ್ನು ನೀವು ಈಗ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಅಥವಾ ಇದಕ್ಕಿಂತ ಮೊದಲು ಮಾಡಿದ್ದೀರಾ ಮನೆಯಲ್ಲಿ? ಮಾಡಿದ್ದೀರಾ. ಸೊ ಆಗ ಯಾರಿದ್ರು? ನೇಬರ್ ಮಾತ್ರ ಇದ್ರಾ? ಮನೇಲಿ ಎಲ್ಲರೂ ಇದ್ರ? ಎಲ್ಲರೂ ಇದ್ರು. ಏನು ಹೇಳಿದ್ರು ತಿಂದು? ಒಳ್ಳೇದಿದೆ ಅಂತ ಹೇಳಿದ್ರಾ? ಈಗ ಸೊ ನೆಕ್ಸ್ಟ್ ಹಾಗಾದ್ರೆ ಇರೋದು ಪನ್ನೀರ್ ಹಾಕ್ಬೇಕು. ಪನ್ನೀರ್ ಹಾಕ್ಲಿಕ್ಕೆ ಇದು ಹಾಗಾದ್ರೆ 10 ಮಿನಿಟ್ಸ್ ಬೇಯ್ತು ಕಾಣಬೇಕಲ್ವಾ? ಓಕೆ. ಸೊ ಬರೀ ತಿಕ್ಕಾಗಿ ಬರುತ್ತೆ ಅಲ್ವಾ ಅದು? ಹೌದು. ಓಕೆ. ಸೊ ಪನ್ನೀರ್ ಮೇನ್ ಇಂಗ್ರೀಡಿಯೆಂಟ್. ಇನ್ ಕೇಸ್ ಇದೇ ರೆಸಿಪಿಯನ್ನು ಯೂಸ್ ಮಾಡ್ಕೊಂಡು ಪನ್ನೀರ್ನ ಪ್ಲೇಸಲ್ಲಿ ರಿಪ್ಲೇಸ್ ಮಾಡ್ಲಿಕ್ಕೆ ಆಗುತ್ತೆ ಅಲ್ವಾ ಬೇರೆ ಏನಾದರೂ? ಚಿಕನ್ ಹಾಕಿದ್ರೆ ಬಟರ್ ಚಿಕನ್ ಆಗುತ್ತೆ. ಕರೆಕ್ಟ್. ಸೊ ಆ್ಯಕ್ಚುಲಿ ಈ ವೆಜಿಟೇರಿಯನ್ಸ್ಗಳಿಗೆಲ್ಲ ಪನ್ನೀರ್ ಒಂದು ನಾನ್ ವೆಜ್ ಇದ್ದಾಗೆ ಅಲ್ವಾ? ಅವರು ಇದರಲ್ಲೇ ಒಂದು ನಾನ್ ವೆಜ್ ಫೀಲ್ ಮಾಡ್ತಾರೆ. ನಾನ್ ವೆಜ್ ತಿಂದಿದ್ರು ಕೂಡ ಇಟ್ಸ್ ಕೈಂಡ್ ಆಫ್ ನಾನ್ ವೆಜ್ ಥರ ಅಲ್ವಾ? ಹೌದು. 5 ಮಿನಿಟ್ಸ್ ಇನ್ನು ಇಡಬೇಕಾಗುತ್ತಾ? ಓಕೆ. ಸೊ
ಸೊ ಹಾಗಾದರೆ ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಕನ್ಸ್ಯೂಮ್ ಸ್ವಲ್ಪ ಜಾಸ್ತಿ ಮಾಡುತ್ತೆ ಅಲ್ವಾ? ಓಕೆ. ಸೊ ಪನ್ನೀರ್ ಹಾಕಿದ ನಂತರಲ್ಲೂ ಸ್ವಲ್ಪ ಹೊತ್ತು ನಾವು ಲಿಡ್ ಕ್ಲೋಸಲ್ಲಿ ಇಟ್ಟಿರಬೇಕು. ಓಕೆ, ಹಾಗಾದರೆ ನೆಕ್ಸ್ಟ್ ಕೊರಿಯಾಂಡರ್ ಲೀವ್ಸ್. ಓಕೆ, ಕೊರಿಯಾಂಡರ್ ಲೀವ್ಸ್, ಎಸ್. ಫೈನಲ್ ಬಟರ್. ಬಟರ್, ಓಕೆ. ಇದು ಲಾಸ್ಟಿಗೆ ಹಾಕೋದು. ಹಾಂ. ಓಕೆ, ಸೊ ಹಾಗಾದರೆ ಇಷ್ಟೇ ಕ್ವಾಂಟಿಟಿ ಹಾಕಬೇಕಂತ ಏನಿಲ್ಲ? ಇಲ್ಲ. ಓಕೆ ಓಕೆ, ಆಫ್. ಆಯ್ತು ಹಾಗಾದರೆ. ಎಸ್. ಓಕೆ, ಸೊ ಹಾಗಾದರೆ ಇನ್ನು ಸರ್ವ್ ಮಾಡ್ಕೊಳ್ಳೋಣಲ್ವಾ? ಪನ್ನೀರ್ ಬಟರ್ ಮಸಾಲ ರೆಡಿ ಅಲ್ವಾ? ಹಾಂ. ಎಸ್, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ. ನಾನು ಆಗಲೇ ಹೇಳಿದಾಗೆ ಪರ್ಫೆಕ್ಟಾಗಿ ಬ್ಲೆಂಡಿಂಗ್ ಕೊಟ್ಟು ಎಲ್ಲ ಪ್ರಮಾಣಗಳನ್ನು ಕರೆಕ್ಟ್ ಹೇಳಿದ್ದೀರಾ. ಎಸ್ ವೀಕ್ಷಕರೇ, ಪನ್ನೀರ್ ಬಟರ್ ಮಸಾಲ ಸೂಪರ್ ಆಗಿ ರೆಡಿಯಾಗಿದೆ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ, ಅರೋಮನು ಚೆನ್ನಾಗಿ ಬರ್ತಾ ಇದೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಪನ್ನೀರ್ ಬಟರ್ ಮಸಾಲ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿದು ಒಣಮೆಣಸನ್ನು ಹುರಿಯಿರಿ. ನಂತರ ಹೆಚ್ಚಿದ ಟೊಮ್ಯಾಟೊ, ಗೋಡಂಬಿಯನ್ನು ಸ್ವಲ್ಪ ಉಪ್ಪು ಹಾಕಿ ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ 2 ಚಮಚದಷ್ಟು ತುಪ್ಪ ಹಾಕಿ ಬಿಸಿಯಾದ ನಂತರ ಅರುಣಾ ಮೆಣಸಿನ ಪುಡಿ, ರುಬ್ಬಿದ ಮಿಶ್ರಣ, ಅರುಣಾ ಗರಂ ಮಸಾಲ ಪುಡಿ, ಸ್ವಲ್ಪ ನೀರನ್ನು ಹಾಕಿ ಕುದಿಸಿ. ಇನ್ನೊಂದೆಡೆ ಖೋವಕ್ಕೆ ಸ್ವಲ್ಪ ಹಾಲು ಸೇರಿಸಿ ತಿರುವಿಕೊಂಡು ಮಸಾಲೆಗೆ ಸೇರಿಸಿ. ಮೇಲಿನಿಂದ ಫ್ರೆಶ್ ಕ್ರೀಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿಕೊಳ್ಳಿ. ಕುದಿ ಬಂದ ನಂತರ ಪನ್ನೀರನ್ನು ಹಾಕಿ 5 ನಿಮಿಷ ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ 1 ಚಮಚ ಬೆಣ್ಣೆ ಹಾಕಿ ಸರ್ವ್ ಮಾಡಿಕೊಳ್ಳಿ. ಈಗ ರುಚಿಕರವಾದ ಪನ್ನೀರ್ ಬಟರ್ ಮಸಾಲ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಟೇಸ್ಟ್ ಇದ್ರದ್ದು ನಾನು ಆಮೇಲೆ ಹೇಳ್ತೇನೆ. ಬಟ್ ಇನ್ನೊಂದು ಯಾವ ಡಿಶ್ ಹೇಳ್ಕೊಡ್ತಾರೆ, ಯಾವ ರೀತಿ ಮಾಡ್ಕೊಳ್ಳೋದು, ಸ್ವಲ್ಪ ಹೊತ್ತು ನೀವು ಕಾಯಬೇಕಷ್ಟೇ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗಲೇ ಹೇಳಿದೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿಟಮಿನ್ ಭರಿತವಾದಂತಹ ಎಣ್ಣೆ. ಯಾಕಂತ ಹೇಳಿದರೆ ಯಾವುದೇ ಕೊಲೆಸ್ಟ್ರಾಲ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ವಿಟಮಿನ್ ಎ, ಡಿ ಇರುವಂತಹ ಒಂದು ಪರಿಪೂರ್ಣವಾದಂತಹ ಎಣ್ಣೆ ಅಂತ ಹೇಳ್ಬೋದು. ಹಾಗೆಯೇ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಕುಟುಂಬದ ಜೊತೆ ಎಲ್ರಿಗೂ ಹಿಡಿಸುವಂತಹ ಒಂದು ಕುಚ್ಚಲಕ್ಕಿ ಅಂತ ಹೇಳಿದರೆ ಅದು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಸೊ ಇವತ್ತು ಏನು ನಮ್ಮದು ಫಸ್ಟ್ ಈ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಇದರ ಜೊತೆ ಸಂತೋಷ್ ರೈಸ್ ಮಿಲ್ಸ್ ರವರ ಕುಚ್ಚಲಕ್ಕಿಯ ಜೊತೆ ಊಟ ಮಾಡಲಿಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು ನಿಯರ್ಲಿ ಒಂದು 40 ಇಯರ್ಸಿಂದ ಎಲ್ಲರ ಜೊತೆ ಎಕ್ಸ್ಪೀರಿಯನ್ಸ್ಡ್ ಆದಂತಹ ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆ. ಆ್ಯಂಡ್ ಉಳಿದ ಸಹ ಪ್ರಾಯೋಜಕರು ಹಾನ್ಬಾಲ್ ಚಿಕ್ಕೀಸ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್. ಸೊ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಯಿತು. ಬನ್ನಿ ನೆಕ್ಸ್ಟ್ ರೆಸಿಪಿ ಯಾವುದು ಕೇಳುವ. ಎಸ್, ಹಾಗಾದರೆ ಲಕ್ಷ್ಮೀತ್ ಅವರೇ, ನೆಕ್ಸ್ಟ್ ಯಾವುದು ರೆಸಿಪಿ? ಚಿಕನ್ ಸ್ಟಫ್ಡ್ ರೋಲ್. ಚಿಕನ್ ಸ್ಟಫ್ಡ್ ರೋಲ್. ಓಕೆ, ಸೊ ಹಾಗಾದರೆ ಇದು ನಾನ್ ವೆಜ್ ಅಲ್ಲಿ ಈಗ ಒಂದು ಸೂಪರ್ ಅಂತ ರೆಸಿಪಿ ಕಾಯ್ತಾ ಇದೆ. ಬಟ್ ಏನಿವೆ, ಇದನ್ನು ಕೂಡ ದಿಢೀರ್ ಮಾಡ್ಕೊಳ್ಳೋಣ ಅಲ್ವಾ? ಓಕೆ, ಸ್ಟಾರ್ಟ್ ಮಾಡುವ. ಏನು ಫಸ್ಟ್? ಮನೇಲಿ. ಓಕೆ, ಎಸ್. ನೆಕ್ಸ್ಟ್ ಆಯಿಲ್ ಅಲ್ವಾ? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸೊ ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಅಲ್ವಾ? ಹೌದು. ಓಕೆ, ಇನ್ನು ಬಿಸಿ ಆಯಿತು ಅಂತ ಕಾಣುತ್ತೆ. ಆನಿಯನ್. ಓಕೆ, ಗ್ರೀನ್ ಚಿಲ್ಲೀಸ್. ಓಕೆ. ಸೊ ಇದು ಆ್ಯಕ್ಚುಲಿ ಸಂಜೆ ಹೊತ್ತಿದ್ದು ಸ್ನ್ಯಾಕ್ ಥರನಾ ಅಥವಾ ಬ್ರೇಕ್ಫಾಸ್ಟಿಗ? ಸ್ನ್ಯಾಕ್ಸ್. ಸ್ನ್ಯಾಕ್ಸ್ ಥರ. ಓಕೆ. ಈವ್ನಿಂಗ್ ತಿನ್ಬೋದು. ಟೊಮ್ಯಾಟೊ. ಟೊಮ್ಯಾಟೊ. ಓಕೆ. ಸೊ ನೀವು ಜಾಸ್ತಿಯಾಗಿ ಯಾವ ರೀತಿದ್ದು ಫುಡ್ ಜಾಸ್ತಿ ಮಾಡಲಿಕ್ಕೆ ಇಂಟೆನ್ಷನ್ ಕೊಡ್ತೀರಾ? ಲೈಕ್ ಖಾರವಾ, ಸ್ನ್ಯಾಕಾ, ಸ್ವೀಟಾ?
ನಾನು ಪನ್ನೀರೇ ಜಾಸ್ತಿ ಮಾಡೋದು. ಓಕೆ, ಪನ್ನೀರ್ ನಿಮ್ಮದು ಫೇವ್ರೇಟಾ? ಹಾ. ಓಕೆ ಓಕೆ. ಸೊ ಹಾಗಿರುವಾಗ ಪನ್ನೀರಲ್ಲಿ ಇನ್ನೇನು ಬೇರೆ ಏನೇನೆಲ್ಲ ಮಾಡ್ತೀರಾ? ಪನ್ನೀರ್ ಅದೇ ಮೋರಾಗಿ ಅದನ್ನೇ ಪನ್ನೀರ್ ಮಾಡೋದು ಬಟರ್ ಡ್ರೈ. ಮಸಾಲ. ಓಕೆ, ಎಸ್. ಸಾಲ್ಟ್ ಓಕೆ, 1/2 ಸ್ಪೂನ್. ಹ್ಞೂ. ರೆಡ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರಾ? ಸೊ ಅರುಣಾದವರ ಮೆಣಸಿನ ಹುಡಿ. ಗರಂ ಮಸಾಲ. ಓಕೆ, ಸೊ ಅರುಣಾದವರ ಗರಂ ಮಸಾಲ ಹುಡಿ. ಚಿಕನ್. ಚಿಕನ್. ಓಕೆ, ಸೊ ಚಿಕನನ್ನು ಸಣ್ಣ ಸಣ್ಣ ಪೀಸಸ್ ಮಾಡಿದ್ದೀರಲ್ವಾ? ಓಕೆ. ಸೊ ಇದರಲ್ಲಿ ಜಾಸ್ತಿ ಬೋನ್ ಇಲ್ಲ, ಬೋನ್ಲೆಸ್ ಹಾಗಾದರೆ? ಹೌದು. ಓಕೆ, ಸೊ ಸಣ್ಣ ಸಣ್ಣ ಪೀಸಸ್ಗಳು. ಓಕೆ, ಇದನ್ನು ಹೀಗೆ ಮಾಡಿ ತಿನ್ನೋದಾದ್ರೂ ಚೆನ್ನಾಗಿ ಆಗ್ಬೋದು ಅಂತ ಕಾಣುತ್ತೆ ಅಲ್ವಾ? ಚಪಾತಿ ಜೊತೆ ಜಸ್ಟ್ ಇಷ್ಟನ್ನೇ ಮಾಡಿ ತಿಂದರೂ ಚೆನ್ನಾಗಿ ಕಾಣುತ್ತೆ. ಹೌದು. ಓಕೆ, ಇದು ಸ್ವಲ್ಪ ಬುರ್ಜಿದ್ದು ಹೇಗೆ ಮಾಡ್ತೇವೆ ಆ ರೀತಿಯ ಪ್ರಾಸೆಸ್ಸಲ್ಲಿ ಮಾಡೋದು. ಓಕೆ, ಗ್ರೀನ್ ಚಿಲ್ಲಿ ಸಾಸ್. ಗ್ರೀನ್ ಚಿಲ್ಲಿ ಸಾಸ್. ಓಕೆ, ಸ್ವಲ್ಪ ಚಾಟ್ ಮಸಾಲ. ಚಾಟ್ ಮಸಾಲ. ಓಕೆ, ಸೊ ನಮ್ಮ ಅರುಣಾದವ್ರದ್ದು ಇವನ್ ಚಾಟ್ ಮಸಾಲ ಕೂಡ ಇದೆ. ಸೊ ಯಾವುದು ಮಸಾಲ ಇಲ್ಲ ಅಂತ ಇಲ್ಲ. ಸೊ ಇದು ಕೂಡ ಚಟ್ಪಟಾಕಾಗಿರುವಂತಹ ಒಂದು ಟೇಸ್ಟ್ ಕೊಡುತ್ತೆ ಇದರಲ್ಲಿ. ಸೊ ಈ ಆ್ಯಕ್ಚುಲಿ ಚಿಕನ್ ಸಣ್ಣ ಸಣ್ಣ ಕಟ್ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತಲ್ವಾ? ಹೌದು. ಸ್ವಲ್ಪ ವಾಟರ್. ವಾಟರ್ ಹಾಕ್ಬೇಕಾ? ಸಾಕು. ನಿಮ್ಮ ಪ್ರಕಾರ ನೀವು ಏನು ಹೇಳ್ತೀರಾ? ಈಗ ಹುಡುಗಿಯರು ಜಾಸ್ತಿ ಚೆನ್ನಾಗಿ ಕುಕ್ ಮಾಡ್ತಾರೆ ಅಥವಾ ಹುಡುಗರ? ಯಾರದ್ದು ಕುಕ್ಕಿಂಗ್ ಸ್ವಲ್ಪ ಚೆನ್ನಾಗಾಗುತ್ತೆ? ಡಿಪೆಂಡ್ಸ್. ಅಂದರೆ ಡಿಪೆಂಡ್ಸ್ ಅಂದರೆ ಹೇಗೆ? ಇಂಟ್ರೆಸ್ಟ್ ಇದ್ದವರು ಮಾಡ್ತಾರಲ್ಲ ಓಕೆ, ಹಾಗೆ. ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡ್ಕೊಳ್ಳೋಣ ಅಲ್ವಾ? ಎಸ್, ಇದು ಸ್ವಲ್ಪ ಹೊತ್ತು ಬೇಯಬೇಕಾಗತ್ತೆ ಹಾಗಾದರೆ. ಹಾಂ. ಸೊ ಇಷ್ಟನ್ನು ಇದೇ ಒಂದು ಸೈಡ್ ಡಿಶ್ ಥರ ಯೂಸ್ ಮಾಡ್ಬೋದು ಅಲ್ವಾ? ನಮ್ಮದು ಸನ್ ಪ್ರೀಮಿಯಂ ಅವರದ್ದು ಹೊಸತ್ತಾಗಿ ಗೋಧಿ ಹಿಟ್ಟು ಬಂದಿದೆ, ಸನ್ ಪ್ರೀಮಿಯಂ ಆಟ ಅಂತ ಹೇಳಿ. ಅದರ ಜೊತೆ ಖಾಲಿ ಇಷ್ಟೇ ಒಂದು ಸೈಡ್ ಡಿಶ್, ಒಂದು ಚಪಾತಿನ ಅಥವಾ ಇನ್ನೇನಾದ್ರೂ ರೋಲ್ ಮಾಡಿ ಸಹ ತಿನ್ಬೋದಲ್ವಾ ಚಪಾತಿಗೆ? ಬ್ರೆಡ್ ಎಡ್ಜಸ್ ಅನ್ನು ಕಟ್ ಮಾಡಿ. ಓಕೆ, ಸೊ ಇದು ಹೇಗೆ ಆ್ಯಕ್ಚುಲಿ ಸ್ಟಫ್ ಮಾಡ್ಕೊಳ್ಳೋದು? ಈ ಸ್ಯಾಂಡ್ವಿಚ್ ಥರನಾ ಹಾಗೇನಾ? ರೋಲ್ ಮಾಡಲಿಕ್ಕೆ. ರೋಲ್ ಮಾಡಲಿಕ್ಕಿದೆ. ಓಕೆ ಓಕೆ, ಸೊ ರೋಲ್ ಮಾಡ್ಕೊಳ್ಳಿಕ್ಕೆ ಇರೋದ್ರಿಂದ ಅದನ್ನು ಲಟ್ಟಿಸ್ಕೊಳ್ಳೋದು ಅಲ್ವಾ? ಓಕೆ, ಸೊ ಇದರ ಒಳಗೆ ಸ್ಟಫಿಂಗ್ ಮಾಡ್ಕೊಳ್ಳಿಕ್ಕೆ. ಹೌದು. ಎಸ್ ಅಲ್ವಾ? ಆದರೆ ಸ್ಟಫಿಂಗಿಗೆ ರೆಡಿ ಆಯಿತು. ಸೊ ನೆಕ್ಸ್ಟ್ ಹಾಗಾದರೆ ಇನ್ನು ಇದನ್ನು ಓಕೆ, ಓಕೆ. ಇದಾಗಿದೆಯಾ? ಓಕೆ, ಸೊ ಇದಾಗಿದೆ ಹಾಗಾದರೆ. ಆಫ್ ಮಾಡಿದಲ್ವಾ ಗ್ಯಾಸ್? ಎಸ್. ಓಕೆ, ಸೊ ಹಾಗಾದರೆ ಇದನ್ನು ಇಲ್ಲಿ ಇಟ್ಕೊಳ್ಳೋಣ ಅಲ್ವಾ? ಇದು ಕೂಲ್ ಆಗಲಿ. ಈಗ ಮೈದಾಗೆ ವಾಟರ್ ಹಾಕಿ ಸ್ಲೈಡ್. ಓಕೆ, ಫೈನ್. ಪ್ಯಾನ್ ಇಟ್ಬಿಡುದಾ? ಸೊ ಹಾಗಾದರೆ ಇದು ಡೀಪ್ ಫ್ರೈ ಹಾಗೆಲ್ಲ ಏನಿಲ್ಲ? ಇಲ್ಲ. ಓಕೆ, ಎಣ್ಣೆ ಏನಾದರೂ ಹಾಕ್ಲಿಕ್ಕಿದೆ ಇದಕ್ಕೆ? ಬಟರ್ ಹಾಕ್ಲಿಕ್ಕಿರೋದು. ಓಕೆ, ಸೊ ನೀವು ಮೈದದ್ದು ನೀರು ಏನು ನಾವು ರೆಡಿ ಮಾಡಿರ್ತೀವಿ ಅದು ಸ್ವಲ್ಪ ಇದಕ್ಕೆ ಪ್ಯಾಚಿಂಗ್ ಕೊಡಲಿಕ್ಕೆ. ಓಕೆ, ಸೊ ಈ ರೀತಿ ಪ್ಯಾಚ್ ಅಪ್ ಮಾಡ್ಕೊಂಡ್ರೆ ಆಯಿತು. ಮತ್ತೆ ಎಡ್ಜಸ್ ಕಟ್ ಮಾಡಬೇಕು. ಓಕೆ, ಸೊ ಹಾಗಾದರೆ ಇದು ಬಟರಲ್ಲಿ ಕಾಯಿಸ್ಲಿಕ್ಕೆ ಇದೆ. ಹಾಂ. ಓಕೆ, ಸೊ ಇದು ನಮಗೆ ಕಂಪ್ಲೀಟ್ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಇದರಲ್ಲಿ? ಗೋಲ್ಡನ್ ಕಲರ್ ಬರಬೇಕು. ಓಕೆ, ಇದು ಕಂಪ್ಲೀಟ್ ಚೇಂಜ್ ಆಗಬೇಕು ಇದರ ಕಲರ್. ಸೊ ಅದು ಹಾಗಾದರೆ ಆಲ್ಮೋಸ್ಟ್ ಆಯ್ತಲ್ವಾ? ಎಸ್. ಸೊ ಗ್ಯಾಸ್ ಕೂಡ ಆಫ್ ಮಾಡುವ. ಈಸಿಯಾಗಿ ಸಿಂಪಲ್ ಆಗಿ ಒಂದು ರಿಚ್ ಫುಡ್ ಅಂತ ಹೇಳ್ತಾರಲ್ವ ಆ ರೀತಿ. ಎಸ್. ಸೊ ಇದು ಹಾಗಾದರೆ ಸಾಸ್ ಜೊತೆ ಚೆನ್ನಾಗಿರುತ್ತೆ. ಓಕೆ,
ಚಿಕನ್ ಸ್ಟಫ್ಡ್ ರೋಲ್. ರೆಡಿ ಅಲ್ವಾ? ಎಸ್, ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಚಿಕನ್ ಸ್ಟಫ್ ರೋಲ್. ಸೊ ಬ್ರೆಡ್ಡಲ್ಲಿ 2 in 1. ಇನ್ ಕೇಸ್ ಇದರ ಸ್ಟಫನ್ನು ನೀವು ರೆಡಿ ಮಾಡ್ಕೊಂಡಿಟ್ರೆ ಚಪಾತಿಗೂ ರೋಲ್ ಮಾಡ್ಬೋದು ಅಥವಾ ಇನ್ಯಾವುದಕ್ಕೂ ನಿಮ್ಗೆ ಯೂಸ್ ಆಗುತ್ತೆ. ಬಟ್ ಇದಂತೂ ದಿಢೀರಾಗಿ ಸಲೀಸಾಗಿ ಫಾಸ್ಟಾಗಿ ರೆಡಿ ಆಗಿದೆ. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಚಿಕನ್ ಸ್ಟಫ್ಡ್ ರೋಲ್ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಟೊಮ್ಯಾಟೊ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಕೋಳಿ ಮಾಂಸ ಹಾಕಿ ಹುರಿದು ಬೇಯಿಸಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ಗ್ರೀನ್ ಚಿಲ್ಲಿ ಸಾಸ್, ಚಾಟ್ ಮಸಾಲ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಬಳಿಕ ಬ್ರೆಡ್ಡನ್ನು ಲಟ್ಟಿಸಿ ತಯಾರಿಸಿದ ಹೂರಣವನ್ನು ತುಂಬಿ ಮೈದಾ ಅಂಟಿನಿಂದ ಅಂಟಿಸಿ ಕಾದ ತವಾದ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿ ರೋಲನ್ನು ಕಾಯಿಸಿಕೊಳ್ಳಿ. ಈಗ ಸಂಜೆ ಚಹಾದೊಂದಿಗೆ ಸವಿಯಲು ಚಿಕನ್ ಸ್ಟಫ್ಡ್ ರೋಲ್ ಸವಿಯಲು ಬಲು ಚೆನ್ನ. ಎಸ್, ಸೊ ಲಕ್ಷ್ಮಿತಾ ಇವತ್ತು 2 ರೆಸಿಪಿ ಹೇಳ್ಕೊಟ್ರಿ ಆ್ಯಂಡ್ ಅದರ ಜೊತೆಗೆ 2 ಕೂಡ ನನಗನ್ನಿಸಿದೆ ನಿಮ್ಮದು ಫೇವ್ರೆಟ್ ಅಂತ ಕಾಣುತ್ತೆ. ಹೌದಾ? ಓಕೆ, ಹಾಗಾದರೆ ಟೇಸ್ಟ್ ನೋಡಿ ಆದ ನಂತರ ನಂದು ಫೇವ್ರೇಟ್ ಆಗುತ್ತಾ ನೋಡು ಅಲ್ವಾ? ಟೇಸ್ಟ್ ನೋಡುವಾಗಾದರೆ. ಎಸ್, ಸೊ ಫಸ್ಟ್ ಪನ್ನೀರ್ ಬಟರ್ ಮಸಾಲ ಅಲ್ವಾ? ಓಕೆ, ತಗೊಳ್ಳಿ, ನೀವು ಕೂಡ ತಗೊಳ್ಳಿ ಟೇಸ್ಟ್. ಸೊ ಆಗಲೇ ನಾನು ಹೇಳಿದಾಗ ಇದ್ರ ಜೊತೆ ನೆಂಚ್ಕೊಳ್ಳಿಕ್ಕೆ ನಮ್ಮ ಸನ್ ಪ್ರೀಮಿಯಮ್ದವರ ಗೋಧಿ ಹಿಟ್ಟಲ್ಲಿ ಮಾಡಿದ ಚಪಾತಿನ ಇನ್ನೇನಾದರೂ ಇದ್ರೆ ಚೆನ್ನಾಗಿರುತ್ತೆ. ವಾವ್, ಸಕ್ಕತ್ತಾಗಿದೆ. ಮಸಾಲದ ಬ್ಲೆಂಡಿಂಗ್ ಪ್ಲಸ್ ಆ ಕ್ರೀಮಿ ಬಟರ್, ನಾನು ಆಗ ಹೇಳಿದೆ ಎಕ್ಸ್ಟ್ರಾ ಬಟರ್ ಹಾಕಿ ಅಂತ ಹೇಳಿ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಹೇಗೆ ಅನಿಸಿದೆ? ನೀವು ಮಾಡಿದ ಟೇಸ್ಟ್ ಚೆನ್ನಾಗಿದೆ ಅಲ್ವಾ? ಸೊ ಈ ಸಲ ನೆರೆಕರೆಯವ್ರನ್ನ ಬಿಟ್ಟು ಎಲ್ಲರನ್ನು ನಾವು ಕುತ್ಕೊಂಡು ಊಟ ಮಾಡ್ಬೋದಾಗಾದ್ರೆ. ಚೆನ್ನಾಗಾಗಿದೆ. ಆ್ಯಂಡ್ ಪನ್ನೀರ್ ಜೊತೆ ನಾನು ಆಗಲೇ ಹೇಳಿದಾಗೆ ಒಂದು ರಿಚ್ ನಾನ್ ವೆಜಿಟೇರಿಯನ್ ಟೇಸ್ಟ್ ಕೊಡ್ತಾ ಇದೆ. ಸಖತ್ತಾಗಿದೆ. ಎಲ್ಲ ಮಸಾಲ, ಕ್ರೀಮ್, ಬಟರ್ 100% ಡಿಸ್ಟಿಂಕ್ಷನ್ ಥರಾನೇ. ಎಸ್, ಸೊ ನೆಕ್ಸ್ಟ್ ಸ್ಟಫ್ ರೋಲ್ ಅಲ್ವಾ? ತಗೊಳ್ಳಿ, ನೀವು ಕೂಡ ತಗೊಳ್ಳಿ. ಬ್ರೆಡ್ ಜೊತೆ ಪರ್ಫೆಕ್ಟಾಗಿ ಬ್ಲೆಂಡಿಂಗ್ ಆಗಿದೆ. ಸಖತ್ತಾಗಿದೆ ಟೇಸ್ಟ್. ಚಿಕನ್ನ ಎಲ್ಲ ಪೀಸಸ್ಗಳು ಬ್ರೆಡ್ ಜೊತೆ ಆ್ಯಂಡ್ ಆ ಕ್ರಿಸ್ಪಿನೆಸ್ ಏನಿದೆ ಅದು ಚೆನ್ನಾಗಿ ಕೊಡ್ತಾ ಇದೆ. ಪ್ಲಸ್ ಏನು ಗೊತ್ತಾ, ಇದರಲ್ಲಿ ಆ್ಯಡ್ ಆನ್ ನಾನು ಹೇಳಿದೆ ನಿಮಗೆ, ಮಸಾಲಗಳ ಜೊತೆ ಆ ಕ್ರಮ್ಸ್ ಏನು ಬರುತ್ತೆ, ಕ್ರಮ್ಸಿ ಫೀಲ್ ಏನಿದೆ, ಸಖತ್ತಾದ ಟೇಸ್ಟ್. ಈವನ್ ಸಾಸ್ ಜೊತೆ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಸೂಪರ್. ನಂಗಂತೂ ಖುಷಿ ಆಯ್ತಪ್ಪ. ಏನಾಗಿರಲಿ, ಸಂಜೆ ಹೊತ್ತಿಗೆ ಇದು 4 ಅಲ್ಲ 5 ಅಲ್ಲ 6 ರೋಲ್ ಆದರೂ ಖಾಲಿ ಮಾಡ್ಬೋದು ಅಲ್ವಾ? ಆ್ಯಂಡ್ ಲಕ್ಷ್ಮಿತಾ ಅವರೇ, ನಿಮ್ಮದು ಹೆಸರು ಕೂಡ ಚೆನ್ನಾಗಿದೆ. ಸೊ ಹೆಸರಿಗೆ ತಕ್ಕಂತೆ ನೀಟಾಗಿ ಇವತ್ತು ಕಿಚನಲ್ಲಿ 2 ರೆಸಿಪಿಗಳನ್ನು ಮಾಡಿಕೊಟ್ಟಿದ್ದೀರಾ. ಸೊ ನಮ್ಗೆ ಕೂಡ ಖುಷಿ ಆಯಿತು. ಆ್ಯಂಡ್ ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ನಮಗೆ ಹೆಲ್ಪ್ ಬೀಳುತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇದೇ ರೀತಿ ಅಡುಗೆಗಳನ್ನು ಈ ಆಯಿಲನ್ನು ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಓಕೆ, ಆ್ಯಂಡ್ ನಾನು ಆಗಲೇ ಹೇಳಿದೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರದ ಕಡೆಯಿಂದಲೇ ಸನ್ ಪ್ರೀಮಿಯಂ ಆಟ ಗೋಧಿ ಹಿಟ್ಟು ಬಂದಿದೆ. ಸೊ ನೀವು ಮಾಡುವಂಥ ಹೊಸ ಹೊಸ ರೆಸಿಪಿಗಳನ್ನು ಇದ್ರ ಜೊತೆನೂ ಚೆನ್ನಾಗಿರುತ್ತೆ. ಸೊ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ಸ್. ಎಸ್, ಸೊ ಆಗಲೇ ಹೇಳ್ತಾ ಇದ್ದೆ ಏನಂತ ಹೇಳಿದರೆ ಶಶಿ ಅವರ ಬಗ್ಗೆ. ಶಶಿ ಇದ್ದಲ್ಲಿ ಕೊಳೆಯ ಮಾತಲ್ಲಿ ಅಂತ ಹೇಳಿ. ಸೊ ಎಲ್ಲದಕ್ಕೂ ಬಟ್ಟೆನೂ ಶುಭ್ರವಾಗಿರುತ್ತೆ, ನಮ್ಮ ಅಡುಗೆ ಮನೆಯೂ ಚೆನ್ನಾಗಿರುತ್ತೆ, ಆ್ಯಂಡ್ ನಾವು ಕೂಡ ಇನ್ನೂ ಚೆನ್ನಾಗಿ ಕಾಣಬೇಕಂತ ಹೇಳಿ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಬಂದಿದೆ. ಸೊ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಸೊ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ 2 ರೆಸಿಪಿಗಳನ್ನು ನಾವು ಕಲ್ತ್ಕೊಂಡ್ವಿ. ಆಗಲೇ ಹೇಳಿದಾಗೆ ನಾನು ಸ್ಟಾರ್ಟಿಂಗೇ ಹೇಳಿದೆ, ಫುಡ್ ಈಸ್ ಅ ಅನ್ಕಂಟ್ರೋಲೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ಇದೇ ರೀತಿ ನೀವು ಕೂಡ ಅಡುಗೆಯಲ್ಲಿ ಅಥವಾ ಕೈರುಚಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನಮ್ಮ ಅಡುಗೆ ಮನೆಗೆ ಬಂದು ನೀವು ಕೂಡ ನಿಮ್ಮ ಕೈರುಚಿಯನ್ನು ತೋರಿಸ್ಬೋದು. ಸೊ ನಮ್ಮನ್ನು ನೀವು ಸಂಪರ್ಕಿಸಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಹೊಸದಾದ ಗೆಸ್ಟ್ ಜೊತೆ ಮತ್ತೊಮ್ಮೆ ಅಡುಗೆ ಮನೆಯಲ್ಲಿ ಹೊಸ ಅಡುಗೆಯನ್ನು ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ
ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.